ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಆಸಕ್ತಿ ಇಲ್ಲ. ಅವರದ್ದು ಅಧಿಕಾರ ಕೇಂದ್ರೀಕರಣಗೊಳಿಸುವ ಆಸೆ. ಪ್ರತಿಯೊಂದಕ್ಕೂ ಇವರಿಗೆ ಕೋರ್ಟ್ ಆದೇಶ ಮಾಡಬೇಕು. ಆಸ್ಪತ್ರೆಯಲ್ಲಿ ಬೆಡ್ ಕೊಡಲು ಕೂಡ ಸುಪ್ರೀಂ ಕೋರ್ಟ್ ಹೇಳಬೇಕು ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೋವಿಡ್ನಿಂದ ಮೃತ ಹೊಂದಿದವರಿಗೆ ದುಡ್ಡು ಕೊಡಲು ಸುಪ್ರೀಂ ಕೋರ್ಟ್ ಹೇಳಬೇಕು. ಚುನಾವಣೆ ನಡೆಸಬೇಕಿದ್ರೂ ಇವರಿಗೆ ಹೇಳಬೇಕಿದೆ. ಇವರಿಗೆ ಸರಿಯಾದ ಸಮಯದಲ್ಲಿ ಚುನಾವಣೆ ನಡೆಸಲು ಸಮಸ್ಯೆ ಏನು ಎಂದು ಪ್ರಶ್ನಿಸಿದ ಖಾದರ್ ಅವರು, ಕೋಟೆಕರ್ ಚುನಾವಣೆಗೆ 1 ವರ್ಷ ಆಯಿತು. ಸೋಮೇಶ್ವರ ಸೇರಿದಂತೆ ಬೇರೆ ಪಟ್ಟಣ ಪಂಚಾಯತ್ಗಳಿವೆ. ಆ ಪಟ್ಟಣ ಪಂಚಾಯತ್ಗಳಿಗೆ ಮೊನ್ನೆಯೇ ಚುನಾವಣೆ ಮಾಡಬಹುದಿತ್ತಲ್ಲ ಎಂದು ಹೇಳಿದರು. ಇನ್ನು ತೊಕ್ಕೊಟ್ಟುವಿನ ಕುತ್ತಾರುವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಕಾಲೇಜು ಸಂಘ ಸಂಸ್ಥೆಗಳ ಬಸ್ ಸಂಚಾರ ಮಾರ್ಗದಲ್ಲಿ ಬದಲಾವಣೆಗೆ ಸೂಚನೆ ನೀಡಲಾಗಿದೆ. ರಸ್ತೆ ಅಗಲೀಕರಣದಿಂದಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿದೆ. ಮೆಡಿಕಲ್ ಕಾಲೇಜುಗಳ ಹಾಗೂ ಇನ್ಫೋಸಿಸ್ ಬಸ್ ಸಂಚರಿಸುವ ರಸ್ತೆ ಬದಲಾವಣೆ ಮಾಡಲಾಗಿದ್ದು, ರಸ್ತೆ ಕೆಲಸ ಪೂರ್ಣಗೊಳ್ಳುವವರೆಗೆ ಈ ಯೋಚನೆ ಮಾಡಲಾಗಿದೆ ಎಂದು ಹೇಳಿದರು. ನೋಡಿ, ಬಿಜೆಪಿ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅವರಿಗೆ ಆಸಕ್ತಿ ಇಲ್ಲ. ಅವರು ಅಧಿಕಾರ ಕೇಂದ್ರೀಕರಣಗೊಳಿಸುವಂಥ ಆಸೆ. ಮತ್ತು ಕೋರ್ಟ್ ಆದೇಶ ಪ್ರತಿಯೊಂದಕ್ಕೂ ಕೂಡ ಇವರಿಗೆ ಕೋರ್ಟ್ ಆದೇಶ ಮಾಡಬೇಕು. ಆಸ್ಪತ್ರೆಯಲ್ಲಿ ಬೆಡ್ ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಬೇಕು. ಆಕ್ಸಿಜನ್ ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಬೇಕು. ಕೋವಿಡ್ ತೀರಿ ಹೋದವರಿಗೆ ದುಡ್ಡು ಕೊಡಲಿಕ್ಕೆ ಸುಪ್ರೀಂ ಕೋರ್ಟು ಹೇಳಬೇಕು. ಎಲೆಕ್ಷನ್ ನಡೆಸಲಿಕ್ಕೆ ಕೂಡ ಇವರಿಗೆ ಕೇಳಬೇಕಾಗ್ತದೆ. ಇಲ್ಲದಿದ್ದರೆ ಒಂದು ಸರಿಯಾದ ಟೈಮ್ನಲ್ಲಿ ಇವರಿಗೆ ಒಂದು ಇಲೆಕ್ಷನ್ ನಡೆಸಲಿಕ್ಕೆ ಸಮಸ್ಯೆ ಏನು? ಕೋಟೆಕಾರ್ದು 1.5 ವರ್ಷ ಆಯಿತು. ಇನ್ನು ಸೋಮೇಶ್ವರ ಅಂತ ಇನ್ನು ಬಹುತೇಕ ಬೇರೆ ನಗರ ಪಂಚಾಯತ್ ಇದೆ, ಅದನ್ನು ಮೊನ್ನೆ ಮಾಡ್ಬೋದಿತ್ತು, ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಅದಕ್ಕೆ ಬೇರೆ ಟೈಮ್. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುಗಿದ ತಕ್ಷಣ ಮಾಡುವಂಥ ವಿಚಾರ, ಅದನ್ನು ಪೆಂಡಿಂಗ್ ಇಟ್ಟರು. 6 ತಿಂಗಳಾಯಿತು. ಕೋರ್ಟ್ ಸ್ಟ್ರಿಕ್ಚರ್ ಪಾಸ್ ಮಾಡ್ತದೆ, ಕೋರ್ಟ್ ಆದೇಶ ಮಾಡ್ತಾ ಹೇಳಿದಾಗ ನಾವು ಕ್ಷೇತ್ರ ವಿಂಗಡಣೆ ಸರಿ ಮಾಡಲಿಲ್ಲ, ಅದಕ್ಕೊಂದು ಆಯೋಗ ಮಾಡ್ತೇವೆ ಅಂತೇಳಿ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಇರುವಾಗ ಇವರು ಕ್ಷೇತ್ರಕ್ಕೆ ಒಂದು ಆಯೋಗವನ್ನು ಮಾಡಿದರು. ಆಯೋಗ ಮಾಡಿ ಏನಾಯಿತು, 1 ವರ್ಷ ಆಯಿತು ಅಸೆಂಬ್ಲಿ ಪಾಸಾಗಿ. ಆಯೋಗ ಅಧ್ಯಕ್ಷರೊಬ್ಬರನ್ನು ಲಕ್ಷ್ಮೀನಾರಾಯಣನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ, IAS ಆಫೀಸರ್. ಅವರಿಗೆ ಗೈಡ್ಲೈನ್ಸ್ ಮತ್ತು ರೂಲ್ಸ್ ಕೊಡಬೇಕಲ್ಲ ಗವರ್ಮೆಂಟ್. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.